ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಟೋರಿ ಒನ್. ಆಳ್ವಾಸ್ ವಿರಸತಲ್ಲಿ ಇವತ್ತೊಂದು ಟೇಪಾಡೋ ಚಾಟ್ಸ್ ಅಂತ ಒಂದು ಅಂಗಡಿ ನೋಡಿದೆ. ಸೊ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಫುಡ್ಡು ನಾನು ಟೇಸ್ಟ್ ಮಾಡಿದೆ. ಏನಂದರೆ ನಾರ್ಮಲ್ ಇದು ಪಾನಿಪುರಿ ಥರನೇ ಇದೆ. ಸೊ ಪಾನಿಪುರಿ ಅನ್ನೋದಕ್ಕಿಂತ ಪಾನಿಪುರಿಗೆ ಇನ್ನೂ ಸಖತ್ತಾಗಿ ಟೇಸ್ಟ್ ಇರುವಂಥ ಒಂದು ಫುಡ್ ಇದು. ನಮ್ಮ ಬೆಂಗಳೂರಿಂದ ಇವರು ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ಜಾಸ್ತಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಹೇಳಿ ಸರ್, ಏನಿದು ಹೊಟ್ಟೆಪಾಡು? ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಸರ್. ಅದು ನನ್ನ ಹೊಟ್ಟೆ ತುಂಬಿಸ್ಕೊಳಕ್ಕೋಸ್ಕರ ಹೊಟ್ಟೆಪಾಡು ಚಾಟ್ಸ್ ಅಂತ ಹೆಸರು ಕ್ರಿಯೇಟ್ ಮಾಡ್ಕೊಂಡಿದ್ದು. ಈ ನಮ್ಮ ಅಂಗಡಿ ಬಂದ್ಬಿಟ್ಟು ಸರ್ ಬೆಂಗಳೂರು ನಾಗರಬಾವಿಯಲ್ಲಿರೋದು. ಬಿಫೋರ್ ಕೋವಿಡ್ ಮುಂಚೆ ನನ್ನೊಂದು ದೊಡ್ಡ ಶಾಪ್ ಇತ್ತು. ಅದು ಕೋವಿಡಿಂದ ಲಾಸ್ ಆದಾದ್ಮೇಲಿಂದ ಸಣ್ಣದಾಗಿ ಒಂದು ಫುಡ್ ಕಾರ್ಟ್ ಓಪನ್ ಮಾಡಿಕೊಂಡೆ. ಅದರಲ್ಲಿ ಈಗ ನನ್ನ ಕಾರ್ಟಿಗೆ ಬರಬೇಕು ಅನ್ನೋ ಕಾನ್ಸೆಪ್ಟ್ ಏನಿತ್ತು ಅಂದರೆ, ಜನಕ್ಕೆ ಒಂದು ಯುನಿಕಾದ ಒಂದು ಐಟಮ್ ಕೊಡಬೇಕಾಗಿತ್ತು ಸರ್. ಹಿಂಗಾಗ್ಬಿಟ್ಟು ನಾನು ಜನಕ್ಕೆ ಯುನಿಕಾಗಿ ಐಟಮ್ ಅಂತಂದು ಇದನ್ನ ಒಂದು ಸ್ವಲ್ಪ ಎಲ್ಲ ಬೆಂಗಳೂರಲ್ಲಿ ಸುಮಾರು ಸರ್ಚ್ ಮಾಡಿಬಿಟ್ಟು ಒಂದು ಸ್ಪೆಷಲಾಗಿ ಇದೊಂದು ರೆಡಿ ಮಾಡ್ಕೊಂಡೆ ಸರ್. ಈಗ ಇದು ಸದ್ಯ ಬೆಂಗಳೂರಲ್ಲಿ ನಿಮ್ಮ ಶಾಪಲ್ಲಿ ಮಾತ್ರ ಇರೋದು? ನಮ್ಮಲ್ಲಿ ಶಾಪಲ್ಲಿ ಇವಾಗೆಲ್ಲ ಓನ್ ಪ್ರಾಡಕ್ಟ್, ಬಟ್ ಇವಾಗೆಲ್ಲ ಕಾಪಿ ಮಾಡ್ಕೊಂಡ್ಬಿಡ್ತಾರೆ ಸರ್. ಓಕೆ ಓಕೆ. ಎಷ್ಟು ವರ್ಷ ನಮ್ಮಲ್ಲೇ ತೊಗೊಂತಾರೆ, ತೊಗೊಂಡೋಗ್ಬಿಟ್ಟು ಅವರು ಬೇರೆ ರೇಟಲ್ಲಿ ಸೇಲ್ ಮಾಡ್ತಾರೆ. ಎಷ್ಟು ವರ್ಷ ಆಯ್ತು ಸರ್ ಈ ಕಾನ್ಸೆಪ್ಟ್ನ? ಸರ್ ನಾನು 3 ವರ್ಷ ಆಯ್ತು ಸರ್ ಓಪನ್ ಮಾಡಿ. 3 ವರ್ಷ ಆಯ್ತು. 3 ವರ್ಷ ಆಯ್ತು ಸರ್. ಆಫ್ಟರ್ ಲಾಕ್ಡೌನ್ ಸರ್? ಆಫ್ಟರ್ ಲಾಕ್ಡೌನ್ ಸರ್. ಅದು ಏನು ಸ್ಪೆಷಲ್ ಅಂತ ಹೇಳಿದ್ರಲ್ಲ ಸರ್, ಬುಟ್ಟಿ ಚಾಟ್ ಅಂತ ಇದು ಮಾಡ್ಕೊಡ್ತೀನಿ ನಿಮ್ಗೊಂದು. ಸರ್ ಅದು ಕಪ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದೇನು ಕಪ್? ಸರ್ ಇದು ಅಂದ್ರೆ ನಾರ್ಮಲ್ ನಾವು ಹಂಗೆ ತಿಂಗ್ ಬಿಸಾಡೋದು ಅಥವಾ ಹೆಂಗೆ? ಖಂಡಿತವಾಗಿ ಇದು ಪೂರಿ ಈಟೇಬಲ್ ಸರ್, ತಿನ್ಬೋದು, ಏನು ತೊಂದರೆ ಇಲ್ಲ ಸರ್. ಹೇಳೋದು ಇದು ಪಾನಿಪುರಿ ಹೆಂಗೆ ತಿಂತೀವೋ ಸೇಮ್ ಟು ಸೇಮ್. ಈಗ ನಮ್ಮ ಐಸ್ ಕ್ರೀಮ್ ಕೋನ್ ಬರುತ್ತಲ್ಲ ಸರ್, ಅದೇ ಥರದ್ದು ಕೋನಲ್ಲಿ ಇದನ್ನ ಪೌಡ್ರ್, ವ್ಯಾಫಲ್ಸ್ ಪೌಡ್ರಿಂದ ರೆಡಿ ಮಾಡೋದು ನಾವೇ. ಅಂದ್ರೆ ಯಾವ ಕಂಪ್ನಿ ಇದು ಸರ್? ಅದು ಏನಿದು ಈ ಕಂಪ್ನಿನ ಇಲ್ಲ, ನಾವು ಹೋಮ್ ಮೇಡ್ ಮಾಡ್ಕೊಳ್ಳೋದು. ಈ ವ್ಯಾಪಲ್ಸ್ ಐಸ್ ಕ್ರೀಮ್ ಕೋನ್ ಬರುತ್ತಲ್ಲ ಸರ್, ಡೈರಿ ಅದಕ್ಕೆಲ್ಲದಕ್ಕೂ ವ್ಯಾಪಲ್ಸ್ ಕೋನ್ಗೆ ಪೌಡರ್ ಬರುತ್ತೆ. ವ್ಯಾಪಲ್ಸ್ ನೀವು ಓನಾಗಿ ನಾವೇ ಕ್ರಿಯೇಟ್ ಮಾಡ್ಕೊಂಡು ನಾವೇ ರೆಡಿ. ಇದಕ್ಕೆ ಒಂದು ಹಚ್ಚಿದೆ ಸರ್. ಓಕೆ. ಆ ಹಚ್ಚಿಂದ ನಾವು ಮಾಡ್ಕೊಳ್ಳೋದು ಇದು ಒಂದು ಹಚ್ಚು 12-13 ಸಾವಿರ ಬೀಳ್ತದೆ. ನಾನು ರೆಡಿ ಮಾಡ್ಸ್ಕೊಂಡಿದ್ದೀನಿ. ನನಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೊಂಡು ಮಾಡ್ಕೊಂಡಿರೋದು ಸರ್. ವಿರಸತಿಗೆ ಫಸ್ಟ್ ಟೈಮ್ ಬರ್ತಿದ್ರೆ? ಹೌದು ಸರ್, ಇದು ಫಸ್ಟ್ ಟೈಮಿಗೆ ಬರ್ತಾ ಇರೋದು. ತುಂಬ ಖುಷಿ ಆಗ್ತದೆ. ಯಾಕಂದ್ರೆ ಇಲ್ಲಿ ಈ ಥರ ವಾತಾವರಣ ತುಂಬ ಇದೆ ಸರ್, ಚೆನ್ನಾಗಿದೆ. ಆಮೇಲೆ ಭಾರಿ ರೆಸ್ಪೆಕ್ಟ್ ಕೊಡ್ತಾರೆ ಇಲ್ಲಿ ಜನಗಳು. ಸ್ವಲ್ಪ ಕರಾವಳಿ, ಮಂಗಳೂರು, ಉಡುಪಿ ಭಾಗದವರೆಗೆ ಈ ಟೇಸ್ಟ್ ತಿನ್ಸೋಣ ಅಂತ. ಹೌದು, ಖಂಡಿತ ಸರ್. ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದೆ ಸರ್. ಇಲ್ಲಿ ನಾನು ಅಬ್ಸರ್ವ್ ಮಾಡೋದು ಕೇಳಿದಾಗೆಲ್ಲ, ಇಲ್ಲಿ ಕಾಲ್ ಮಾಡೋದಕ್ಕೆ ಕೇಳಿದಾಗ ಬರೀ ಪಾನಿಪುರಿ, ಮಸಾಲೆ ಪುರಿ, ನಾನ್ ವೆಜ್ಜು ಬರೀ ಇದೇ ಥರ ಇತ್ತು. ನಾನು ಕೇಳಿದೆ ಬುಟ್ಟಿ ಚಾಟ್ ಅಂತ ಏನಾರ ಇದೆಯಾ ಅಂತಂದೆ. ಸರ್ ಅದೇ ಥರ ಏನು ಅಂತ ಕೇಳಿದ್ರು ಮೇಡಮ್. ಪಾಪ ಸರಿ ಮೇಡಮ್ ಆಯಿತು, ನನ್ನೊಂದು ಹೆಸರು ಬರ್ಕೊಳ್ಳಿ, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಒಂದು ಟೈಮ್ ಫಸ್ಟ್ ಟೈಮ್ ನೋಡಿದ್ರೆ ನಮಗೂ ಒಂದ್ಸಲ ಹೊಟ್ಟೆಪಾಡು ಚಾಟ್ಸ್. ಬಟ್ ಏನಂದ್ರೆ ಸ್ಟಾಲು ತುಂಬ ಒಳಗಡೆ ಆಯ್ತು, ಜನಕ್ಕೆ ಗೊತ್ತಾಗಲ್ಲ. 517ನೇ ಸ್ಟಾಲು ಸರ್, ತುಂಬ ಒಳಗಡೆ ಆಗ್ಬಿಡ್ತದೆ. ಓಕೆ ಸರ್. ಏನು ಸರ್, ಹೆಂಗೆ ಇದು ಫುಡ್ ಬಗ್ಗೆ ಹೇಳೋದಾದ್ರೆ ಸರ್? ಈಗ ಇದು ನೀವು ಒಂದು ಟೇಸ್ಟ್ ಮಾಡಿಬಿಡಿ ಸರ್. ಇದು ನೋಡ್ಬಿಟ್ಟು ನಿಮ್ಮ ಫೀಡ್ಬ್ಯಾಕ್, ಅನಿಸಿಕೆ, ಅಭಿಪ್ರಾಯಗಳನ್ನು ನಿಮ್ಮ ಕಸ್ಟಮರ್ ನೀವೇ ಹೇಳ್ಬಿಡಿ ಸರ್. ಯಾಕಂದರೆ ನೀವು ತಿಂದು ನೀವು ಟೇಸ್ಟ್ ಹೇಳೋದಕ್ಕೂ ನಾವು ಹೇಳ್ತೀವಿ ಸರ್, ಸರ್ ನಮ್ದು ಹಂಗೆ ಹಿಂಗೆ ಅಂತಂದ್ಬಿಟ್ಟು ನೀವು ತಿಂದು ನೀವು ಟೇಸ್ಟ್ ನೋಡಿ, ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನೀವು ಹೇಳಿ ಸರ್ ನಮಗೆ. ಸರ್ ಇದಕ್ಕೆ ಒಂದು 10 ಐಟಮ್ ಬೀಳುತ್ತೆ ಒಳಗಡೆ. ಇರುತ್ತೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಒಂದು 3 ಚಟ್ನಿ ಸಪ್ರೇಟ್ ಆಗಿರುತ್ತೆ ಸರ್ ಇದಕ್ಕೆ. ಅದಾದ್ಮೇಲೆ ಒಳಗಡೆ ಮತ್ತೆ ನಿಮಗೆ ಕಾಂಗ್ರೆಸ್, ಖಾರ ಬುಂದಿ, ಈರುಳ್ಳಿ ಎಲ್ಲ ಇರುತ್ತೆ A to Z. ಸರ್ ಇದರಲ್ಲಿ ಅದೇ ಎಷ್ಟು ವೆರೈಟಿ ಬರುತ್ತೆ ಅಂದ್ರೆ ಒಂದೇ ವೆರೈಟಿನ ಅಥವಾ ನಿಮ್ಮ ಇಲ್ಲಲ್ಲ ಬೆಂಗಳೂರಲ್ಲಿ ಸರ್? ಕೇಳೋದು ಸರ್ ನಂದು ಬೆಂಗಳೂರಲ್ಲಿ ಐಟಮ್ ಅಲ್ಲಿ ನಂದು 10 ಐಟಮ್ ಇದೆ. ಇಲ್ಲ ಬೇರೆ ಬೇರೆ ಸರ್. ಬಟ್ ಇಲ್ಲಿ ಇದೊಂದು ಸ್ಪೆಷಲ್. ನಮ್ಮ ಅಂಗಡಿಗೆ ಅಲ್ಲಿನೂ ಇದೆ ಸ್ಪೆಷಲ್ ಸರ್, ಇಲ್ಲಿನೂ ಇದೆ ಸ್ಪೆಷಲ್. ಸರ್ ಏನಂತ ಹೆಸರು ಸರ್? ಸರ್ ಇದಕ್ಕೆ ಬುಟ್ಟಿ ಚಾಟ್ ಅಂತೆ ಸರ್. ಬುಟ್ಟಿ ಚಾಟ್ ಥರ್ಡ್ ಸ್ಪೆಷಲ್ ಬುಟ್ಟಿ ಚಾಟ್ ಅಂತ ಅಂದ್ಬಿಟ್ಟು. ಬೆಂಗಳೂರಲ್ಲಿ ಆಲ್ರೆಡಿ ತುಂಬ ಫೇಮಸ್ ಇದ್ದೀವಿ. ಇಲ್ಲಿ ಕರಾವಳಿ ಮಂದಿಗೆ ಇದೊಂದು ಟೇಸ್ಟ್ ನೋಡ್ಸೋಣ ಅಂತ ಬಂದಿರೋದು. ಎಸ್ ಸರ್. ಅದಕ್ಕಿಂತ ಮೊದಲು ಅಪ್ಪು ಬಾಸ್ ಫೋಟೋ ಹಾಕಿದ್ರೆ ಏನು ಸರ್? ನಾವು ಅವ್ರದ್ದು ತುಂಬ ಕಟ್ಟ ಅಭಿಮಾನಿ ಸರ್. ನಾನು ಅಂಗಡಿ ಸ್ಟಾರ್ಟ್ ಅಂದರೆ ಫುಟ್ಪಾತ್ ಮೇಲೆ ಸ್ಟಾರ್ಟ್ ಆದಮೇಲೆ ನಮಗೆ ಡೈರೆಕ್ಟರ್ ಶಿವಮಣಿ ಅಂತ ಅವರು ತುಂಬ ಆದ್ಮೇಲೆ ಸರ್ ನನ್ನ ಆ ಪ್ಲೇಸಲ್ಲಿ ನಿಂತ್ಕೊಳ್ಳೋಕ್ಕೆ ಬಿಡ್ತಾ ಇದ್ದಿದ್ದಿಲ್ಲ. ಕೆಲವೊಂದಿಷ್ಟು ಜನಗಳು ನಾನು ಬಿಡ್ತಾ ಇದ್ದಿಲ್ಲ. ಬಟ್ ಅವರು ನಮಗೆ ಶಿವಮಣಿ ಡೈರೆಕ್ಟರ್ ಇದ್ದಾರಲ್ಲ, ಶಿವಮಣಿ ಅವರು ಸರ್, ಅವರು ನಮಗೆ ರೆಕಮೆಂಡೇಶನ್ ಮಾಡಿ ಅವ್ರ ಕಡೆಯಿಂದ ನಾ ಪ್ಲೇಸಲ್ಲಿ ಜಾಗ ಕೊಟ್ಟರು. ಆಮೇಲೆ ಅವ್ರು ಹೇಳಿದ್ರು, ನಾನೇ ಪುನೀತ್ ರಾಜ್ಕುಮಾರ್ ಅವ್ರು ಕರ್ಕೊಂಬರ್ತೀನಿ. ಇದು ನನಗೆ ಅವ್ರಿಗೆ ತುಂಬ ಇಷ್ಟ ಸರ್. ಬಂದಾಗ ವೀಕ್ಲಿ 1 ಟೈಮ್ ಬಂದೇ ಬರ್ತಾರೆ. ಬಂದಾಗ ಇದನ್ನೇ ಸ್ಪೆಷಲಾಗಿ ಕಾರಲ್ಲಿ ಕುಂತ್ಕೊಂಡು ವೀರೇಶ್ ಬಾರಪ್ಪ ಅಂತಂದು ಕರ್ಸ್ಕೊಂಡು ತಿಂದ್ಬಿಟ್ಟು ಹೋಗ್ತಾರೆ ಸರ್. ಅಂದರೆ ನೀವು ಸುಮಾರು ಸಲ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿದ್ದೀರಾ? ನೋಡಿದ್ದೀನಲ್ಲ ಸರ್, ಬಂದಿಲ್ಲ. ಇನ್ನೊಂದು 1 ಮಂತಲ್ಲಿ ಕರ್ಕೊಂಬರ್ತೀನಿ ಅಂತ ಅವ್ರು ಪ್ರಾಮಿಸ್ ಮಾಡಿದ್ರು ನನಗೆ. ಜೇಮ್ಸ್ ಶೂಟಿಂಗ್ ಇತ್ತು ಸರ್ ಅವಾಗ, ಜೇಮ್ಸ್ ಶೂಟಿಂಗ್ ನಡೀತಾ ಇತ್ತು. ಅದು ಮುಗಿದಾದ್ಮೇಲೆ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಿದ್ರು. ಬರ್ಲಿಕ್ಕೆ ಆಗಲಿಲ್ಲ ಸರ್. ಮತ್ತೆ ಇಲ್ಲಿ ಬದುಕೋಕ್ಕೆ ಆಗಲ್ಲ ಎಂದವನು ಮಣ್ಣು ಸೇರುತ್ತಾನೆ, ಬದುಕಿ ಅನ್ನೋನು ಹೊಸ ಇತಿಹಾಸ ಬರೀತಾನೆ. ಏನು ಸರ್ ಲೈನ್ಸ್ ಇದು? ಇನ್ಸ್ಪಿರೇಷನ್ ಲೈನ್ಸ್ ಅಥವಾ ನೀವು ಜೀವನದಲ್ಲಿ ಏನಂದರೆ ನನ್ನೊಂದು ಈಗ ಕೋವಿಡಲ್ಲಿ ಅದು ಅಂಗಡಿ ಮಾಡ್ಕೊಂಡು ಲಾಸ್ ಆಯ್ತನ್ನೆಲ್ಲ, ನಾನು ಆವಾಗಲೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ರೆ ಏನಂತಿದ್ದಿಲ್ಲ. ಇವಾಗ ಇದ್ಬಿಟ್ಟು ನಾನು ಮಾಡ್ತಾನೆ ಅನ್ನೋದೊಂದು ಕ್ಯಾಪಿಸಿಟಿ ಇದೆ ಸರ್. ವೈಕಲ್ಯತನ ಅನ್ನೋದು ನನಗೆ ಸಂಬಂಧಪಟ್ಟಿದ್ದು, ನೋಡೋರಿಗೆ. ಬಟ್ ನನಗೆ ಸಂಬಂಧಪಟ್ಟಿಲ್ಲ ಸರ್, ಅದು ಇಂಪಾರ್ಟೆಂಟ್.
ಬಟ್ ಏನಾದರೂ ಮಾಡಿ ಸರ್, ವೈಯಕ್ತಿಕವಾಗಿ ನನಗೆ ಹಿಂಗಿದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಮಾಡ್ತಾ ಇರ್ಬೇಕು ಸರ್. ಗೆದ್ರೆ ಇತಿಹಾಸ, ಸೋತ್ರೆ ಅನುಭವ, ಅಷ್ಟೇ ಎರಡೇ ಪಾಠ ಸರ್. ಅಂದರೆ ಲಾಕ್ಡೌನ್ ನಂತರ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ ಮೇಲೆ ನೆಮ್ಮದಿಯಾಗಿದ್ದೀರಾ ಇವಾಗ? ಸೂಪರ್ ಆಗಿದೆ ಸರ್, ಮೊದಲಿಗಿಂತ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಫುಟ್ಬಾಲ್ ಮೇಲೆ ಇದೀನಿ ಅಂದ್ರೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್ ನಮಗೆ.